ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಂಬ್ಯುಲೆನ್ಸ್ ಇದ್ದರೂ ಸಹ ಪ್ರೈವೇಟ್ ಆಂಬ್ಯುಲೆನ್ಸ್ಗಳಲ್ಲಿ ರೋಗಿಗಳನ್ನು ಸಾಗಿಸಲು ಆಸ್ಪತ್ರೆಯ ಸಿಬ್ಬಂದಿ ಮುಂದಾಗಿದ್ದಾರೆ ಎಂದು ಪಾವಗಡ ಕರ್ನಾಟಕ ರಕ್ಷಣಾ ವೇದಿಕೆ ಆರೋಪಿಸಿದೆ. ಸರ್ಕಾರಿ ಆಂಬ್ಯುಲೆನ್ಸ್ ಇದ್ದರೂ ಖಾಸಗಿ ಆಂಬ್ಯುಲೆನ್ಸ್ ಯಾಕೆ ಬಳಸಲಾಗುತ್ತಿದೆ ಎಂದು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕಿರಣ್ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗದ ಪಾವಗಡ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ಪ್ರಶ್ನಿಸಿದ್ದು, ಈ ವೇಳೆ ಅವರು ಸರ್ಕಾರಿ ಆಂಬ್ಯುಲೆನ್ಸ್ನ ಇಂಜಿನ್ ಸರಿಯಿಲ್ಲ, ಗಾಡಿಗೆ ಡ್ರೈವರ್ ಇಲ್ಲ ಎಂಬ ಹಾರಿಕೆಯ ಉತ್ತರ ನೀಡಿದ್ದಾರೆ. 4 ಗಾಡಿಗಳು ಕೂಡ ರಿಪೇರಿಯಲ್ಲಿವೆಯೇ ಎಂದು ಮರು ಪ್ರಶ್ನೆ ಹಾಕಿದಾಗ ಅವರು ಯಾವುದೇ ಉತ್ತರ ನೀಡದೆ ತೆರಳಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಕರವೇ ಪಾವಗಡ ತಾಲೂಕು ಉಪಾಧ್ಯಕ್ಷರು ನರಸಿ ಪಾಟೀಲ್, ಯೂತ್ ಪ್ರೆಸಿಡೆಂಟ್ ಲಚ್ಚಿ, ರಂಗನಾಯಕ ನಾಗೇಂದ್ರ ಅಘೋರ, ರಾಜು ಶ್ರೀನಿವಾಸ್, ನರೇಶ್ ಕರವೇ ನಾಗಲಮಡಿಕೆ, ಹೋಬಳಿ ಉಪಾಧ್ಯಕ್ಷರು ಮಲ್ಲಿಕಾರ್ಜುನ್ ನಾಗಲಮಡಿಕೆ ಹಾಗೂ ಎಲ್ಲ ಕರವೇ ಘಟಕದ ಸದಸ್ಯರು ಇದ್ದರು. ವರದಿ ಮಲ್ಲಿಕಾರ್ಜುನ್ ಎನ್ಎಂ ನಾಗಲಮಡಿಕೆ. ಗೌರ್ಮೆಂಟ್ ಆಂಬುಲೆನ್ಸ್ಗಳೆಲ್ಲ ಹಿಂದೆ ಆಗ್ತಾ ಇದ್ದಾರೆ, ಪ್ರೈವೇಟ್ ಆಂಬುಲೆನ್ಸ್ಗಳೆಲ್ಲ ಮುಂದೆ ಆಗ್ತಾ ಇದ್ದಾರೆ. ಇಲ್ಲಿ ಗೌರ್ಮೆಂಟ್ ಆಂಬುಲೆನ್ಸ್ ಡ್ರೈವರ್ಗಳನ್ನ ಇವರು ಪ್ರೈವೇಟ್ ಆಂಬುಲೆನ್ಸ್ ಡ್ರೈವರ್ಗಳೆಲ್ಲ ಬೆದರಿಕೆ ಹಾಕಿ ಹೊರಗಡೆ ಕಳಿಸ್ತಾ ಇದ್ದಾರೆ. ಏನೇ ಬಂದು ಇಲ್ಲಿ ಆಂಬುಲೆನ್ಸ್ ಕೇಳಿದಾಗ ಇಲ್ಲಿ ನಮ್ಮ ಗೌರ್ಮೆಂಟ್ ಡ್ರೈವರ್ಗಳು ಸಿಗ್ತಾನೆ ಇಲ್ಲ, ಆಂಬುಲೆನ್ಸ್ ಡ್ರೈವರ್ ಸಿಗ್ತಾನೆ ಇಲ್ಲ. ಇಲ್ಲಿ ಏನು ಹೇಳ್ತಾರೆ, ಯಾರನ್ನ ಅವರು ಆಂಬುಲೆನ್ಸ್ ಡ್ರೈವರ್ಗಳು ಹೇಳ್ತಾರೆ, ಗೌರ್ಮೆಂಟ್ ಆಂಬುಲೆನ್ಸ್ ಡ್ರೈವರ್ಗಳು ಇಲ್ಲಿ ಡಾಕ್ಟ್ರು ಶಾಮಿಲ್ ಆಗಿಬಿಟ್ಟವ್ರೆ. ಇಲ್ಲಿ ಏನು ತಗೊಂತ ಇದಂದ್ರೆ ಪ್ರೈವೇಟ್ DHO ಅವ್ರಿಗೆಲ್ಲ ಹೇಳಿದ್ದೀರಣ್ಣ ಈ ತರ ಮಾಡ್ತಿದ್ದಾರೆ ಅಂತ. ಕಿರಣ್ ಸರ್ ಅವ್ರಿಗೆ ಹೇಳಿದ್ವಲ್ಲ, DHO ಇನ್ನ ಅವರು ನಾವು ಮೀಟ್ ಆಗಿಲ್ಲ, ಅವ್ರು ಇಲ್ಲಲ್ಲ ಇಲ್ಲಿ. ಅವ್ರಿದ್ರೆ ಹೇಳ್ಬೋದು. ಅದೇ ನೆಕ್ಸ್ಟ್ ನಾಳೆಯಿಂದ ಪ್ರೈವೇಟ್ ಆಂಬುಲೆನ್ಸ್ ಇಲ್ಲ ಇದ್ರೆ ಫುಲ್ ದಾಣಿ ಕುತ್ಕೊಬಿಡ್ತೀವಿ. ಈ ಸಮಸ್ಯೆ 7,000 ರೂಪಾಯಿ ತಗೊಂತಾರಂತೆ. ಇದೇ ನಮ್ಮ ಗೌರ್ಮೆಂಟ್ ಆಂಬುಲೆನ್ಸ್ ಇದ್ದರೆ ಡ್ರೈವರ್ಗಳೆಲ್ಲ ಇದ್ದು ಅವರು ಇಲ್ಲಿಂದ ರೆಫರ್ ಮಾಡ್ಬೇಕಂದ್ರೆ 1,000 ರೂಪಾಯಿ ತಗೊತಾರೆ, ತುಮಕೂರಿಗೆ 2,000 ರೂಪಾಯಿ ಬೆಂಗಳೂರು ತಗೊತಾರೆ. ಯಾಕೆ ಈ ಥರ ಮಾಡ್ತಾಯಿದ್ರೆ ನೆಕ್ಸ್ಟ್ ಹಿಂಗೆ ಆದರೆ ನಾವು ಲೋಕಾಯುಕ್ತಕ್ಕೆ ದೂರ ಮಾಡ್ತೀವಿ. ಇಷ್ಟು ಹೇಳಬಲ್ಲ. ಎಷ್ಟು ಆಂಬುಲೆನ್ಸ್ ಇದಾವೆ ಇಲ್ಲಿ? ಗೌರ್ಮೆಂಟ್ ವೆಹಿಕಲ್ 4 ಇದಾವೆ. 4 ಅಂದ್ರೆ ಅದ್ರ ಓಡ್ತಾ ಇರೋದು ಎರಡೇ ಏನಾಗಿದೆ? ಕೇಳಿದ್ರೆ ಅದೇನೋ ಇಂಜನ್ ಫಾಲ್ಟ್, ಆ ಫಾಲ್ಟ್, ಈ ಫಾಲ್ಟ್ ಅಂತ ಹೇಳ್ತಾರೆ. ಎಲ್ಲ 4,000 ಬರೀ ಇಲ್ಲಿ ಪ್ರೈವೇಟ್ ಇದಾವೆ. ಹಿಂದೆಗಡೆ ಹಾಕಾರ ಎಲ್ಲ ಗೌರ್ಮೆಂಟ್. ನೋಡ್ರಿ ಏನು ನೀವು ಇದು ಮಾಡ್ತೀವಿ ಗೊತ್ತಿಲ್ಲ. ಇಲ್ಲ ಮುಂದಿನ ದಿನಗಳಲ್ಲಿ ಹಿಂಗೆ ಆದರೆ ನಾವು ನಾಳೆಯಿಂದ ಇಲ್ಲೇ ಒಂದು ಸಾಮಾನು ಹಾಕಿ ದಾಣಿ ಕುತ್ಕೊಂಡ್ಬಿಡ್ತೀವಿ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಏನು ಹೇಳ್ತಾರೆ? ಟ್ರಾನ್ಸ್ಫರ್ ಮಾಡಿಸಿ ಬೇರೆ ಕಡೆ ಹಾಕ್ತೀನಿ ಅಂತಲೂ ಹೇಳ್ತಿದ್ದಾರೆ. ಅದಕ್ಕೆ ಪರ್ಮನೆಂಟ್ ಡ್ರೈವರ್ ಇಲ್ಲ, ಟೆಂಪ್ರರಿ ಕಾಂಟ್ರಾಕ್ಟ್ ಎಲ್ಲಿ ಡ್ರೈವರ್ಗಳು ಹಾಕೊಂಡು ಅವ್ರು ಬೆದರಿಕೆ ಕೊಡ್ತಾವ್ರೆ. ಅದೇ ಪರ್ಮನೆಂಟ್ ಡ್ರೈವರ್ ಅಂದರೆ ಮಾತಾಡ್ಬೋದು ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟ್ ಡ್ರೈವರ್ಗಳು ಹಾಕೊಂಡು ಈ ಥರ ಮಾಡ್ತಾ ಇದ್ದಾರೆಲ್ಲ. ಇಲ್ಲ ಪ್ರೈವೇಟ್ ಆಂಬುಲೆನ್ಸ್ ಜೊತೆಗೆ ಅವ್ರು ಮಿಂಗಲ್ ಆಗಿಲ್ಲ, ಒಳಗೆ ಪಾಸ್ ಮಾಡ್ಕೊಂಡಿದ್ದಾರೆ. ಗೌರ್ಮೆಂಟ್ ಆಂಬುಲೆನ್ಸ್ ಸೈಡ್ಗೆ ಹಾಕ್ತಾ ಇದ್ದಾರೆ. ಸಾರ್ವಜನಿಕ ಆಂಬುಲೆನ್ಸು ಫ್ರಂಟಲ್ಲಿಲ್ಲ, ಎಲ್ಲ ಸೈಡಲ್ಲಿ ಸಾರ್ವಜನಿಕ ಗೊತ್ತಾಗೋದಿಲ್ಲ, ಏನೂ ಇಲ್ಲ. ಈ ಬಗ್ಗೆ ಕ್ರಮ ತಗೊಳ್ಬೇಕು. ಏನು ಅಮೌಂಟ್ ಏನು ತೊಗೊಳ್ತಾರೆ ಅವ್ರ ಹತ್ರ? ಒಂದು 5 ತುಮಕೂರು 3,000 ರೂಪಾಯಿ ಇದು ಮಾಡ್ತಾರೆ. 4,500 ಅದೇ ಸರ್ಕಾರಿ ಸರ್ಕಾರದವ್ರು 1,800 2,000 ರೂಪಾಯಿ ಡೀಸೆಲ್ ಒಂದು ಇದು ಮಾಡ್ತಾರೆ ಅಷ್ಟೇ. ಅದಕ್ಕೆ ಸಪ್ರೇಟ್ ಒಂದು ಚೆನ್ನಾಗಿ ಕೊಡ್ತಾರೆ. ಅದಕ್ಕೆ ಫೀಸ್ ಕಟ್ಬಿಟ್ಟು ಎಮರ್ಜೆನ್ಸಿ ಸತ್ತೋಗ್ಬೇಕಾದ್ರೆ ತೊಂದರೆ ಏನಿಲ್ಲ, ಫಸ್ಟ್ ಹೋಗ್ಬಿಟ್ಟು ಫೀಸ್ ಕಟ್ಟಬೇಕಲ್ಲ. ಅಲ್ಲಿ ಹೋಗಿ ಚೀಟಿ ತಗೊಂಡು ಬರ್ಸ್ಕೊಬಂದ್ರೆ ಮತ್ತೆ ಅವಾಗ ಆಂಬುಲೆನ್ಸ್ ತೆಗಿತಾರೆ. ಈ ಜನರು ಏನು ಮಾಡ್ತಾರೆ, ಅವಾಗ 10 ನಿಮಿಷ ಲೇಟ್ ಅಂದರೆ ಪ್ರಾಣ ಹೊರಟೋಗುತ್ತೆ. ಹೋಗಿರೋವಾಗ ಅಂದ್ರೆ 4,000 ಆ ಗಾಡಿಯಲ್ಲಿ ಹೋಗ್ತಾರೆ. ಫಸ್ಟ್ ನೀನು ಚೆನ್ನಾಗಿ ಬರ್ಸ್ಕೊಬಾ, ಅಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಡಾಕ್ಯುಮೆಂಟ್ಸ್ ತಗೋಬಾ, ಹೀಗೆ ಅಲ್ಲ. ಪ್ರೈವೇಟ್ ಆ ಲೇಡೀಸ್ ಯಾರು ಹೇಳ್ತಾರೆ, ಆಶಾ ಕಾರ್ಯಕರ್ತರು, ಅಣ್ಣ ಲೇಡೀಸ್ಗೆ ಒಂದು ಇಷ್ಟು ಕೂಡ ರೆಸ್ಪೆಕ್ಟ್ ಕೊಡಲ್ಲ ಅಂತ ಹೇಳ್ತಾರೆ. ಆಗ ಬಾಗ ಮುಂದೆ ಬಂದು ಮಾತಾಡೋಲ್ಲ ಸರ್, ಮತ್ತೆ ನಮ್ಮನ್ನು ಕಳಿಸಿ ಬೈತಾರೆ ಅಂತ ಹೇಳ್ತಾರೆ. ಭಯಭೀತದ ವಾತಾವರಣ ಸರ್ಕಾರಿ ಇವಾಗ ಏನು ಹೇಳ್ತಾರೆ ಡ್ರೈವರ್ಗಳಂದ್ರೆ, ನಾವೇನಾರ ಹೇಳಕ್ಕೆ ಹೋದರೆ ನಮ್ಮನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ತೀವಿ, ಇಲ್ಲಾಂದ್ರೆ ನೀವು ಡ್ಯೂಟಿಯಿಂದನೇ ಕಿತ್ತಾಕ್ಸ್ತೀವಿ ಅಂತ ಭಯ ಪಡಿಸೋದಂತ ಡಾಕ್ಟರ್. ಅಯ್ಯೋ ಪರ್ಮನೆಂಟ್ ಡ್ರೈವರ್ಗಳು ಯಾರೂ ಇಲ್ಲ, ನಮಗೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಇಲ್ಲಾಂದ್ರೆ ಜಾಸ್ತಿ ಕಮ್ಮಿ ಮಾಡಿಬಿಡ್ತಾರೆ. ಆಗ ನಾವೇನು ಕೇಳೋಕ್ಕಾಗ್ತೀವಿ, ನಮಗೆಲ್ಲ ಜಾಸ್ತಿ ಕಮ್ಮಿ ಮಾಡಿಬಿಟ್ಟು ನಾವೇ ಮಕ್ಕಳಿರೋ ಎಲ್ಲ ಹೋಗ್ಬೋದು. ಯಾವರಿಂದ ಬಂದಿರಮ್ಮ? ನಾವಿಲ್ಲ ಪಾವಗಡ, ನಾವು ಬರ್ತಾನೆ ಇರ್ತೀವಿ ಡೈಲಿ. ಸರ್ಕಾರಿ ಆಸ್ಪತ್ರೆ ಅಲ್ವಾ ಇದು? ದುಡ್ಡು ಯಾಕೆ ಕೊಡ್ತೀರಾ? ಏನು ಮಾಡೋದು ಸರ್, ಕೇಳಿದ್ರೆ ಇವಾಗ ಕೊಡಲೇಬೇಕು. ನಾವು ಮಾತಾಡೋಕ್ಕಿರುತ್ತೆ, ನಿಮ್ಮಂಥವ್ರು ಒಂದು 4 ಜನ ಇದ್ರೆ ಹೆಂಗೂ ಮಾತಾಡ್ಬೋದು. ಒಬ್ಬರೇ ಬಂದು ಏನು ಮಾತಾಡ್ತಾರೆ? ಇಂಜೆಕ್ಷನ್ಗೆ ಎಷ್ಟು ಕೊಡ್ತಾರಮ್ಮ? ಅಲ್ಲಿ ಅಡ್ಮಿಷನ್ ಬಂದು 100 ರೂಪಾಯಿ ತಗೊಳ್ತಾರೆ. ಇಂಜೆಕ್ಷನ್ ಕೊಡೋರೇ ದುಡ್ಡು ತೊಗೊಳ್ತಾರಾ? ಇಲ್ಲೇ ಕೊಡ್ಬೇಕಾ ಫಸ್ಟ್? ಇಲ್ಲಿ ಅಡ್ಮಿಷನ್ ಅಲ್ಲಿ ಮಾಮೂಲು ಅಡ್ಮಿಷನ್ 50 ರೂಪಾಯಿ ತಗೊಂತಾರೆ. ಇಲ್ಲಿ ಅಲ್ಲಿ ಒಳಗಡೆ 100 ರೂಪಾಯಿ ತಗೋತಾರೆ. ಯಾರು ಕೊಡೋದು? ಇಂಜೆಕ್ಷನ್ ಕೊಡೋದು? ಇದು ಅಡ್ಮಿಷನ್ ಮಾಡೋದು, ಅಲ್ಲೂ ಅಡ್ಮಿಷನ್ ಮಾಡೋದು 100 ರೂಪಾಯಿ ತಗೋತಾರೆ. ಮತ್ತೆ ಇಂಜೆಕ್ಷನ್ ಹಾಕೋ ಟೈಮಲ್ಲಿ 20